ಈಗಾಗಲೇ ಚಿನ್ನಾಭರಣ ಮಾರಾಟ ಕ್ಷೇತ್ರದಲ್ಲಿ ಹೆಸರು ಪಡೆದುಕೊಂಡಿರುವ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಸಂಸ್ಥೆಯ ಸಿಎಸ್ಆರ್ ಉಪಕ್ರಮದ ಭಾಗವಾಗಿ ಅಹ್ರಾ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವು ಮಂಗಳೂರಿನ ಪುರಭವನದಲ್ಲಿ ನಡೆಯಿತು. ಮಂಗಳೂರಿನ ಫಳ್ನೀರ್ನಲ್ಲಿರುವ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಸಂಸ್ಥೆಯ ಸಿಎಸ್ಆರ್ ಉಪಕ್ರಮದ ಭಾಗವಾಗಿ ಅಹ್ರಾ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂಗಳೂರಿನ ಪುರಭವನದಲ್ಲಿ ಅಹ್ರಾ ವಿದ್ಯಾರ್ಥಿನಿಯರಿಗೆ ಗಣ್ಯರು ವಿದ್ಯಾರ್ಥಿ ವೇತನ ವಿತರಿಸಿದ್ರು. ಈ ವೇಳೆ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆಯ ಸಹ ಸಂಸ್ಥಾಪಕಿ ಉಷಾ ಪ್ರಭಾ ನಾಯಕ್ ಅವರು ಮಾತನಾಡಿ, ಸಾಧಿಸುವ ಛಲ ಮತ್ತು ಗೆಲ್ಲುವ ತುಡಿತ ಪ್ರತಿ ಹೆಣ್ಣು ಮಕ್ಕಳಲ್ಲೂ ಇರಬೇಕು. ಪುರುಷರಿಗಿಂತ ನಾವೇನೋ ಕಡಿಮೆ ಇಲ್ಲ. ಬಡತನ ಎನ್ನುವುದು ಸಾಧನೆಗೆ ಯಾವುದೇ ಅಡ್ಡಿಯಾಗುವುದಿಲ್ಲ ಎಂದ ಅವರು, ಮಲಬಾರ್ ಗೋಲ್ಡನ್ ಡೈಮಂಡ್ ಸಂಸ್ಥೆ ಸಮಾಜಕ್ಕೆ ಮಾದರಿಯಾದ ಕೆಲಸವನ್ನ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದ್ರು. ಮಲಬಾರ್ ಗೋಲ್ಡ್ ಅವರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇಟ್ಸ್ ನಾಟ್ ದಟ್ ಈಸಿ. 40 ಲಕ್ಷವನ್ನು ಒಂದು ಪಾಕೆಟ್ ಇಂದ ತೆಗೆದು ಯಾರಿಗೋ ಕೊಡ್ಬೇಕಂತ ಹೇಳಿದ್ರೆ ಆ 40 ಲಕ್ಷ ಬರ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ ಮಕ್ಕಳೇ? ಇಟ್ಸ್ ಅ ಬಿಗ್ ಥಿಂಗ್. ಯು ನೀಡ್ ಬಿಗ್ ಹಾರ್ಟ್ ಟು ಡೂ ದಟ್. ರಿಮೆಂಬರ್ ಒನ್ ಥಿಂಗ್, ಯಾವಾಗ್ಲೂ ಯಾವುದೇ ವಿಷಯ ಇಷ್ಟು ಸುಲಭದಲ್ಲಿ ಇಲ್ಲ. ನಿಮ್ಮ ಜೀವನದಲ್ಲಿ ಪ್ರತಿ ಸತಿ ನಿಮ್ಗೆ ಎಲ್ಲರೂ ಯಾರಾದ್ರೂ ಬಂದು ಹೆಲ್ಪ್ ಮಾಡ್ತಾರೆ ಎಣಿಸ್ಬೇಡಿ. ಎವ್ರಿಬಡಿ ವಿಲ್ ಸ್ಪೀಕ್ ಅಬೌಟ್ ವಿಮೆನ್ ಎಂಪವರ್ಮೆಂಟ್, ಸ್ತ್ರೀ ಸಬಲೀಕರಣ. ಒಂದು ನೆನ್ಪಿಟ್ಕೊಳ್ಳಿ, ಈ ಸ್ತ್ರೀ ಸಬಲೀಕರಣ ಯಾವಾಗ ಮಾತನಾಡೋದು ಗೊತ್ತಾ? ಮಾರ್ಚ್ 8ಗಿಂತ ಸ್ವಲ್ಪ ಮೊದಲು. ಆನಂತರ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿದ ವೈಟ್ ಹೌಸ್ ಸಂಸ್ಥಾಪಕಿ ಕೊರಿನ್ ರಸ್ಕಿನಾ ಅವರು, ಶಿಕ್ಷಣ ಎನ್ನುವುದು ಎಲ್ಲಕ್ಕಿಂತ ಪ್ರಬಲವಾಗುವುದರ ಜೊತೆಗೆ ನೀವು ಒಬ್ಬ ಉತ್ತಮ ಮಾನವೀಯ ಗುಣಗಳನ್ನು ರೂಢಿಸಿಕೊಂಡಲ್ಲಿ ಮಾತ್ರ ಪರಿಪೂರ್ಣ ವ್ಯಕ್ತಿಯಾಗಲು ಸಾಧ್ಯ ಎಂದು ಹೇಳಿದರು. Necessary for all of us, and that is why this initiative too. You need to live a good life. It is possible, not without education. Madam told her struggle, but yet she had a goal to achieve, and we are no less than the men, she said, which is very true. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನ ಮಂಗಳೂರು ಅಸಿಸ್ಟೆಂಟ್ ಸ್ಟೋರ್ ಹೆಡ್ ಅಲ್ತಾಫಾ ಏಕೆ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. 1993 and the CSR fund has become a compulsory mandatory thing in 2013 Companies Act. So even a decade before that, in 1999 we set up Malabar Charitable Trust, and we used to we have planned allocated the fund to give away to needy people. So they spoke very well regarding women empowerment. Our charity's main motto is women empowerment only. And for women empowerment, we believe that you should be educated and you should be employable and you should be financially stable. Okay. For your financial stability, we saw an opportunity there to empower women, giving away. ಈ ಸಂದರ್ಭದಲ್ಲಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನ ಗೆಸ್ಟ್ ರಿಲೇಶನ್ಶಿಪ್ ಮ್ಯಾನೇಜರ್ ಕಾರ್ತಿಕ್ ಕುಮಾರ್, ಮಾರ್ಕೆಟಿಂಗ್ ಮ್ಯಾನೇಜರ್ ಶೇಖ್ ಪರಾನ್ನ ಉಪಸ್ಥಿತರಿದ್ದರು. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಸಂಸ್ಥೆ ಅತ್ಯಂತ ವಿಶ್ವಸನೀಯ ಸಂಸ್ಥೆಯಾಗಿದೆ. ಇದು 10 ದೇಶಗಳಲ್ಲಿ 270 ಶೋರೂಮ್ಗಳೊಂದಿಗೆ ವೇಗವಾಗಿ ಬೆಳೆಯುತ್ತಿರುವ ವ್ಯಾಪಾರ ಸಂಸ್ಥೆಯಾಗಿದೆ. ಕರ್ನಾಟಕದಲ್ಲಿ 27 ಶೋರೂಮ್ಗಳನ್ನು ಹೊಂದಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.